ಬೆಂಗಳೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ 69 ಶಿಕ್ಷಣ ಸಂಸ್ಥೆಗಳು ಕಾರ್ಯಾಚರಿಸುತ್ತಿದ್ದು 70ನೇ ಸಂಸ್ಥೆಯಾಗಿ ಕೇಂದ್ರೀಯ ಪಠ್ಯಕ್ರಮದಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಆರಂಭಿಸಲಾಗುತ್ತಿದೆ। ಈ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಏಪ್ರಿಲ್ 8ರಂದು ನೆಹರು ನಗರದ ವಿವೇಕಾನಂದ ಕ್ಯಾಂಪಸ್ನಲ್ಲಿ ನಡೆಯಲಿದೆ। ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರು ನೂತನ ಕಟ್ಟಡ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದರು। ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಜೆ 5:30ಕ್ಕೆ ಸಮಾರಂಭ ನಡೆಯಲಿದೆ। ಹೊಸನಗರ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಲಿದ್ದಾರೆ। ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ। ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿ, ಎಸ್ ಅಂಗಾರ, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸಂಜೀವ ಮಠಂದೂರು, ನಗರಸಭಾ ಅಧ್ಯಕ್ಷ ಜೀವಂದರ ಜೈನ್, ಕೆನರಾ ಬ್ಯಾಂಕ್ ಮಂಗಳೂರು ವೃತ್ತ ಕಚೇರಿಯ ಮಹಾಪ್ರಬಂಧಕ ಯೋಗೇಶ್ ಆಚಾರ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ। ಕೇಂದ್ರೀಯ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಆರಂಭಿಸಬೇಕೆಂಬ ವಿದ್ಯಾವರ್ಧಕ ಸಂಘದ ಕನಸು ಈಗ ನನಸಾಗುತ್ತಿದೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಆ ವರ್ಷಕ್ಕೆ ಕಾಲಿಡುವ ಹಿನ್ನೆಲೆಯಲ್ಲಿ ಒಂದು ಸಿಹಿ ಸುದ್ದಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ 69 ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ। 70ನೇ ಸಂಸ್ಥೆಯಾಗಿ ವಿವೇಕಾನಂದ ಸಿಬಿಎಸ್ಇ ಶಾಲೆ ಉದ್ಘಾಟನೆಗೊಳ್ಳಲಿದೆ। ಕಳೆದ ಒಂದು ಶತಮಾನಕ್ಕಿಂತ ಹೆಚ್ಚು, ಸುಮಾರು 106 ವರ್ಷಗಳ ಹಿನ್ನೆಲೆ ಇರುವಂಥ ಒಂದು ಸಂಸ್ಥೆ ಕಳೆದ 65ನೇ ಇಸವಿಯಲ್ಲಿ ನಮ್ಮ ಕಾಲೇಜ್ ಪ್ರಾರಂಭವಾಯಿತು। ಅದಾದ ನಂತರ ಹಂತ ಹಂತವಾಗಿ ಶಿಶು ಮಂದಿರದಿಂದ ಇಂಜಿನಿಯರಿಂಗ್ ಕಾಲೇಜಿನವರೆಗೆ, ಲಾ ಕಾಲೇಜು, ಪಾಲಿಟೆಕ್ನಿಕ್ಕು, ಅದರ ಜೊತೆಯಲ್ಲಿ ಒಂದು IAS IPS ಮಾಡುವಂಥವರಿಗೆ, KS ಮಾಡುವಂಥವರಿಗೆ ಒಂದು ಉಚಿತ ಶಿಕ್ಷಣದ ಮೂಲಕ ಯಶಸ್ಸು ಅಂತ ಹೇಳುವಂಥ ಒಂದು ಸಂಸ್ಥೆ। ಭವಿಷ್ಯವನ್ನು ರೂಪಿಸುವುದು ಶಿಕ್ಷಕರು, ಅದಕ್ಕೋಸ್ಕರ ಶಿಕ್ಷಕರಿಗೋಸ್ಕರ ಒಂದು ಭವಿಷ್ಯ ಅಂತ ಹೇಳುವಂಥ ಒಂದು ಸಂಸ್ಥೆ, ಒಂದು ರೇಡಿಯೋ ಪಾಂಚಜನ್ಯ ಅಂತ ಹೇಳುವಂಥದ್ದು, ಈ ರೀತಿ ಒಂದು 69 ಸಂಸ್ಥೆಯಲ್ಲಿ 70ನೇ ಸಂಸ್ಥೆಯಾಗಿ ವಿಜೃಂಭಿಸ್ಕೊಳ್ತಾ ಇದೆ। ನಮ್ಮ ಶಿಕ್ಷಣ ಸಂಸ್ಥೆ ವಿಶೇಷ ಅಂದರೆ ಇದೊಂದು ರಾಷ್ಟ್ರೀಯತೆಯನ್ನು, ಆಧ್ಯಾತ್ಮಿಕತೆಯನ್ನು, ಸಾಂಸ್ಕೃತಿಕ, ಯಾಕಂದರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ನಡೆದಿರೋದೇ ಇದಕ್ಕೋಸ್ಕರ, ನಮ್ಮ ಧರ್ಮ ಸಂಸ್ಕೃತಿ ಮತ್ತು ಜೀವನ ಮೌಲ್ಯಗಳನ್ನು ಉಳಿಸಿಕೊಳ್ಬೇಕು ಅಂತ ಇಂಗ್ಲಿಷರ ವಿರುದ್ಧ ಹೋರಾಟ ನಡೆದಿರೋದು। ಆ ಹಿನ್ನೆಲೆಯಲ್ಲಿ ದುರ್ದೈವದಿಂದ ಕಳೆದ 5-6 ದಶಕಗಳಲ್ಲಿ ಈ ದಿಕ್ಕಿನಲ್ಲಿ ನಾವು ಹೋಗಲಿಲ್ಲ। ವಿವೇಕಾನಂದ ವಿದ್ಯಾವರ್ಧಕ ಸಂಘ ಆ ದಿಕ್ಕಿನಲ್ಲಿ ಹೋಗಬೇಕು ಅಂತ ಕಳೆದ ಇಷ್ಟು ವರ್ಷಗಳು, ಇಷ್ಟು ದಶಕಗಳಲ್ಲಿ ನಾವು ಮಾಡ್ತಾ ಇರುವಂತಹ ಒಂದು ಪ್ರಯತ್ನ। ಸುದ್ದಿಗೋಷ್ಠಿಯಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ KM ಕೃಷ್ಣ ಭಟ್, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷೆ ವಸಂತಿ ಕೇದಿಲ, ಸಂಚಾಲಕ ಭರತ್ ಪೈ, ಪ್ರಿನ್ಸಿಪಾಲ್ ಸಿಂಧು ವಿಜಿ, ವಿವೇಕಾನಂದ ಪದವಿ ಕಾಲೇಜಿನ ಕಾರ್ಯದರ್ಶಿ ಮುರಳೀಕೃಷ್ಣ ಉಪಸ್ಥಿತರಿದ್ದರು।